ಪೀಡಿತರಿಗಾಗಿ ಕೈ ಜೋಡಿಸಿ ಎಂಬ ಸಂದೇಶದೊಂದಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಖಾಸಗಿ ಬಸ್ ಮಾಲಕ ಸಂಘದ ವತಿಯಿಂದ ಉಚಿತ ಸಾಂತ್ವನ ಯಾತ್ರೆಗೆ ಚಾಲನೆ ದೊರಕಿತು. ಖಾಸಗಿ ಬಸ್ಗಳು ಜಿಲ್ಲೆಯಲ್ಲಿ ನೆರೆ ಸಹಾಯ ಯಾತ್ರೆ ನಡೆಸುವ ಉದ್ದೇಶದಿಂದ ಪ್ರಯಾಣ ಸಂದರ್ಭ ಸಾರ್ವಜನಿಕರು ನೀಡುವ ಹಣವನ್ನು ಸ್ವೀಕರಿಸಿ ಶೇಖರಗೊಳ್ಳುವ ಒಟ್ಟು ಮೊತ್ತವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಸ್ತಾಂತರಿಸಲಾಗುವುದೆಂದು ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಮಿತಿ ಹೇಳಿದೆ. ಈ ನಿಟ್ಟಿನಲ್ಲಿ ಗುರುವಾರದಂದು ಬೆಳಗ್ಗೆಯಿಂದ ಬಸ್ಸಿನ ನಿರ್ವಾಹಕರು ಪ್ರಯಾಣಿಕರು ಟಿಕೆಟ್ನ ಬದಲು ಬಕೆಟ್ ಅನ್ನು ನೀಡಿ ಹಣವನ್ನು ಸಂಗ್ರಹಿಸಲು ಆರಂಭಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಒಟ್ಟು 480 ಬಸ್ಗಳಿದ್ದು, ಆ ಪೈಕಿ ಮಂಜೇಶ್ವರ ತಾಲೂಕಿನಲ್ಲಿ ಸುಮಾರು 62 ಖಾಸಗಿ ಬಸ್ಗಳು ಸಂಚಾರ ಮಾಡುತ್ತಿವೆ. ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಧನ ಸಂಗ್ರಹಿಸಬಹುದು ಎಂದು ಮಾಲಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ದಿನದಂದು ಸಂಗ್ರಹಗೊಂಡ ಒಟ್ಟಾರೆ ಮೊತ್ತವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡುವ ಮೂಲಕ ಬಸ್ ಮಾಲಕರ ಸಂಘವು ಕೃತಾರ್ಥಗೊಳ್ಳಲಿದೆ ಎಂದು ಹೇಳಿದರು. ಬಸ್ ಮಾಲಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಲಪ್ರಳಯಕ್ಕೊಳಗಾಗಿ ತತ್ತರಿಸುವಂತಹ ಕೇರಳದ ಒಂದು ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾಸರಗೋಡಿನ ತಾಲೂಕು ಜಿಲ್ಲೆಯ ಎಲ್ಲ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಈ ಒಂದು ಇವತ್ತು ಟಿಕೆಟಿನ ಬದಲಾಗಿ ಬಕೆಟ್ ಹಿಡಿದುಕೊಂಡು ಬರುವ ಮೂಲಕ ಇವತ್ತು ಸಂಗ್ರಹಿಸಿದಂತಹ ಮೊತ್ತವನ್ನು ಪೂರ್ಣವಾಗಿ ಆ ಒಂದು ನೆರೆ ಪರಿಹಾರ ನಿಧಿಗೆ ನೀಡುವ ಮೂಲಕ ಇವತ್ತು ಇಡೀ ರಾಷ್ಟ್ರಕ್ಕೆ ಈ ಒಂದು ಬಸ್ ಮಾಲಕರ ಸಂಘ ಮಾದರಿಯಾಗಿದೆ ಅಂತ ಅಭಿಮಾನಪೂರ್ವಕವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕಾಸರಗೋಡು ಜಿಲ್ಲೆ ಪ್ರಳಯ ಬಾಧಿತ ಜಿಲ್ಲೆ ಆಗಿರಲಿಲ್ಲ. ಬಾಕಿ ಜಿಲ್ಲೆಗಳು ನಮ್ಮ ರಾಜ್ಯದ 13 ಜಿಲ್ಲೆಗಳು ಕೂಡ ಪ್ರಳಯ ಬಾಧಿತಗೊಳಗಾಗಿ ಅಲ್ಲಿ ಅದೆಷ್ಟೋ ನಾಶನಷ್ಟಗಳು ಉಂಟಾದಾಗ ಆ ಜಿಲ್ಲೆಗಳ ನಿರಾಶ್ರಿತರಿಗೆ ನೆರವಾಗುವ ನಿಟ್ಟಿನಲ್ಲಿ ಇವತ್ತು ಕಾಸರಗೋಡು ತಾಲೂಕಿನ ಬಸ್ ಮಾಲಕರ ಸಂಘದ ವತಿಯಿಂದ ಈ ಒಂದು ಒಳ್ಳೆಯ ಒಂದು ತೀರ್ಮಾನವನ್ನು ಕೈಗೊಂಡಿರುವುದು ಶ್ಲಾಘನೀಯವಾದುದು. ಈ ಸಂದರ್ಭ ಪತ್ರಕರ್ತರಾದ ರೆಹಮಾನ್ ಉದ್ಯಾವರ, ಬಸ್ ಮಾಲಕರ ಸಂಘದ ಕೋಶಾಧಿಕಾರಿ ಉಮೇಶ್ ಶೆಟ್ಟಿ, ಉಮೇಶ್ ಯು, ಹಮೀದ್ ಎಸ್ ಕಂಚಿಲ, ಚಂದ್ರಹಾಸ್, ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ದಿವಾಕರ್, ರಾಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.